ನಮಸ್ತೆ ಎಲ್ರಿಗೂ. ಸಾಮಾನ್ಯವಾಗಿ ಶಾವಿಗೆ ಪಾಯಸ ನೀವೆಲ್ಲರೂ ಮಾಡಿರ್ತೀರ. ಬಟ್ ಇವತ್ತು ನಾನೊಂದು ವಿಶೇಷ ಶಾವಿಗೆ ಪಾಯಸದ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ರವಾ ಮತ್ತು ಶಾವಿಗೆನ ಹಾಕಿಬಿಟ್ಟು ಸೂಪರ್ ಆಗಿರುವಂಥ ರುಚಿಯಾಗಿರುವಂಥ ಶಾವಿಗೆ ಪಾಯಸನ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೋಬಹುದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಶಾವಿಗೆ ಪಾಯಸ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಪಾಯಸ ಮಾಡುವಂಥ ಶಾವಿಗೆ ಇದೆಯಲ್ವ ಅದನ್ನ ತಗೊಂಡಿದ್ದೇನೆ. ಇದ್ರ ಜೊತೆಗೆ ನಮಗೆ ಒಂದು 4 ಟೇಬಲ್ ಸ್ಪೂನಷ್ಟು ರವೆ ಬೇಕಾಗುತ್ತೆ. ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡುವ ರವೆ ಇರುತ್ತಲ್ವ ಅದು ಸಾಕಾಗುತ್ತೆ. ಮೊದಲು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಉರಿನ ಮೀಡಿಯಂ ಫ್ಲೇಮ್ ಅಥವಾ ಕಮ್ಮಿ ಇಟ್ಕೊಂಡು ನಾವು ಈ ಶಾವಿಗೆನ ಹುರಿದ್ಕೋಬೇಕು. ಇದು ಕಲರ್ ಚೇಂಜ್ ಆಗೋ ತನಕನೂ ಚೆನ್ನಾಗಿ ಹುರಿದ್ಕೋಬೇಕು. ಹಸಿ ಇದ್ದರೆ ಪಾಯಸ ಚೆನ್ನಾಗಿ ಬರಲ್ಲ. ಒಂದು ಸ್ವಲ್ಪ ಅರ್ಧದಷ್ಟು ಹುರಿದಾದ ನಂತರ ಶಾವಿಗೆ ಇವಾಗ ನಾವು ರವೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೋಬೇಕು. ಶಾವಿಗೆ ನೀಟಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ರವೆನೂ ನೀಟಾಗಿ ಹುರಿಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆದ ನಂತರ ಇದನ್ನೊಂದು ತಟ್ಟೆಗೆ ಹಾಕೊಂಡ್ಬಿಡೋಣ. ಇವಾಗ ಇದೇ ಬಾಣಲೆಗೆ ಮತ್ತೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ಬಾದಾಮಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ನೀವು ಬೇಕಾದರೆ ಪಿಸ್ತಾ ಬೇಕಾದರೂ ಹಾಕೋಬೋದು. ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟದು ಹಾಕೋಬೋದು, ಕೆಲವರು ಖರ್ಜೂರ ಬೇಕಾದರೂ ಹಾಕೊತಾರೆ, ಚೆನ್ನಾಗಿ ಬರುತ್ತೆ. ಡ್ರೈ ಫ್ರೂಟ್ಸನ್ನು ಕೂಡ ನಾವು ಹುರಿದ್ಕೊಂಡು ಅದನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ಒಂದು ಪಾತ್ರೆಗೆ ನಾನು 3 ಕಪ್ಪಷ್ಟು ದಪ್ಪ ಹಾಲು ಕಾಯಿಸಿರುವಂಥದ್ದು, ಹಾಗೆಯೇ 1.5 ಕಪ್ಪಷ್ಟು ನೀರು, ಟೋಟಲ್ ಆಗಿ 1 ಕಪ್ಪದು ಶಾವಿಗೆ ಮಾಡಲಿಕ್ಕೆ ನಮಗೆ 4.5 ಕಪ್ಪಷ್ಟು ನಮಗೆ ನೀರು ಮತ್ತು ಹಾಲು ಸೇರಿಸಿ ಬೇಕಾಗುತ್ತೆ. ಇದನ್ನ ಚೆನ್ನಾಗಿ ನಾವು ಕುದೀಲಿಕ್ಕೆ ಇಡಬೇಕು. ಚೆನ್ನಾಗಿದು ಕುದಿದಾದ ನಂತರ ಬೇಕಾದರೆ 1 ಟೇಬಲ್ ಸ್ಪೂನಷ್ಟು ನಾವು ಇದಕ್ಕೆ ತುಪ್ಪನ ಹಾಕೋಬೋದು. ಹಾಲು ಕುದಿಯುವಾಗ ನಾನು ಹೇಳ್ತಾ ಇದ್ದೇನೆ, ಯಾಕಂತಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದಾದ ನಂತರ ಹಾಲು ಕುದಿದಾದ ನಂತರ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಶಾವಿಗೆ ಮತ್ತು ಡ್ರೈ ನಟ್ಸ್ಗಳಿದೆಯಲ್ವ ಅದನ್ನ ಹಾಕ್ಕೊಂಡು ಶಾವಿಗೆನ ಚೆನ್ನಾಗಿ ಬೇಯಿಸಬೇಕು. ಹಾಲಲ್ಲಿ ಶಾವಿಗೆ ಚೆನ್ನಾಗಿ ಬೇಯಬೇಕು. ಕೆಲವರು ನೀರಲ್ಲಿ ಕೂಡ ಬೇಯಿಸ್ತಾರೆ. ಈ ಥರ ಬೇಯಿಸಿದ್ರು ತುಂಬಾ ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಅವಾಗವಾಗ ಮಗುಚ್ತಾ ಇರಬೇಕಿಲ್ಲ ಅಂದರೆ ಪಾಯಸ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಮಗುಚಿತ ನೀಟಾಗಿ ಬೇಯಿಸಬೇಕು. ಶಾವಿಗೆ ಬೆಂದಾದ ನಂತರನೇ ನಾವು ಸಕ್ಕರೆ ಹಾಕಬೇಕು. ಮೊದಲೇ ಸಕ್ಕರೆ ಹಾಕಿದರೆ ಶಾವಿಗೆ ನೀಟಾಗಿ ಬೇಯಲ್ಲ. ನಿಮಗೆ ದಪ್ಪ ಆಗ್ತಾ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಕೈಯಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೆಂದಿದೆ ಅಂತ. ಬೆಂದಾದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕೋಬೋದು. ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಹಾಗೆಯೇ ಗುದ್ದಿರುವಂಥ ಏಲಕ್ಕಿ ಕೂಡ ಹಾಕ್ಕೊಂಡು ಮತ್ತೆ ಒಂಚೂರು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಶಾವಿಗೆ ಒಂದು ಬೇಯಲಿಕ್ಕೆ ಅಟ್ಲೀಸ್ಟ್ 5 ನಿಮಿಷ ಬೇಕಾಗುತ್ತೆ. ಅದಾದ ನಂತರ ಸಕ್ಕರೆ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ನೀವು ಮತ್ತೆ ಕುದಿಸಬೇಕು. ದಪ್ಪ ಆಗೋ ತನಕ ಇದನ್ನ ಚೆನ್ನಾಗಿ ಕುದಿಸಬೇಕು ಮತ್ತು ಕೈ ಆಡಿಸ್ತಾ ಇರಬೇಕಿಲ್ಲ ಅಂದರೆ ತಳ ಹಿಡಿಯುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಪಾಯಸ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಮದುವೆ ಮನೆಯಲ್ಲಿ ಅಥವಾ ಎಲ್ಲೂ ಕೂಡ ತಿಂದಿರಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಪಾಯಸ. ಮತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ರುಚಿ ಅಂತೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಶಾವಿಗೆ ಪಾಯಸಕ್ಕೆ ತುಪ್ಪ ಎಷ್ಟು ಬೇಕಾದರೂ ಹಾಕೋಬೋದು, ಯಾಕಂತಂದ್ರೆ ಅದು ಎಳ್ಕೊಳ್ಳುತ್ತೆ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತದೆ, ಅಷ್ಟು ಸೂಪರಾಗಿ ಬಂದಿದೆ. ಒಂದ್ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ತುಂಬಾ ಒಳ್ಳೊಳ್ಳೆಯ ರೆಸಿಪಿಗಳು ನನ್ನ ಚಾನೆಲ್ನಲ್ಲಿದೆ. ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.